ಪತ್ರಿಕಾ ಮಾಧ್ಯಮದ ಬಂಧುಗಳೇ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮ ಈ ಗೋಷ್ಠಿಗೆ ಆಗಮಿಸಿರುವ ಜನಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರು ಪರಿಚಯಿಸಲಿಕ್ಕಿದ್ದೇನೆ. ಡಾಕ್ಟರ್ ಹರಿಕೃಷ್ಣ ಮುಂದೊಂದಿಗೆ ಸ್ವಲ್ಪ ಹೊತ್ತಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಸಂಸ್ಥೆಯ ಗೌರವಾಧ್ಯಕ್ಷರು, ಸಂಚಾಲಕರಾಗಿದ್ದಾರೆ ಅವರು. ಇವರು ಶ್ರೀಮತಿ ಹೇಮಾ ದಾಮೋದರ್ ನಿಸರ್ಗ ನಮ್ಮ ತುಳುಕೂಟದ ಅಧ್ಯಕ್ಷರಾಗಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ರೋಟೇರಿಯನ್ ಜೆ ವಿ ಶೆಟ್ಟಿ ಅಂತ ಅವರು ನಮ್ಮ ತುಳುಕೂಟದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ನನ್ನ ಜೊತೆ ಇರುವವರು ನಾಗೇಶ್ ದೇವಾಡಿಗ ಕರ್ತಿ, ಉತ್ತಮ ನಾಟಕಕಾರರು ಮತ್ತು ವಚನಕಾರರು, ನಮ್ಮ ತುಳುಕೂಟದ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಿಜಯಲಕ್ಷ್ಮಿ ಎನ್ ಅಂತ, ವಿಜಯಲಕ್ಷ್ಮಿ ನಿಜವಣ್ಣರು ಸರಯು ಮಹಿಳಾ ವೃಂದದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ನಮ್ಮ ಉಪಾಧ್ಯಕ್ಷರಾದಂಥ ಪದ್ಮನಾಭ ಕೋಟಿ ಅಂತಲತ್ತಡಿ ಮತ್ತು ಹರಿಕೃಷ್ಣ ಬರಲಿಕ್ಕಿದ್ದಾರೆ. ಈ ಮಧ್ಯೆ ನಾವಿವತ್ತು ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಬಗ್ಗೆ ವಿವರ ಕೊಡಲಿಕ್ಕೆ ನಿಮ್ಮನ್ನು ನಾವು ಭೇಟಿ ಆಗ್ತಾ ಇದ್ದೇವೆ. ತುಳುಕೂಟ ಕಳೆದ 55 ವರ್ಷಗಳಿಂದ ತುಳು ರಂಗಭೂಮಿಯಲ್ಲಿ ಅಥವಾ ತುಳುವಿನ ಬೆಳವಣಿಗೆಯಲ್ಲಿ ತುಂಬ ಕೆಲಸ ಮಾಡ್ತಾ ಬರ್ತಾ ಇದೆ. ಒಮ್ಮೆಗೆ ತುಳು ಅಕಾಡೆಮಿ ನಿಂತು ಹೋಯಿತು, ಇಲ್ಲ ಅಂತ ಸರ್ಕಾರ ಬರ್ಖಾಸ್ತು ಮಾಡಿತು. ಆಗ ನಮ್ಮ ಖಜಾಂಚಿಯವರಾದಂಥ ನಾರಾಯಣ ಬಿ.ಡಿ. ಇವರು ಕೂಡ ಸಾಮಾಜಿಕ ಕಾರ್ಯಕರ್ತರು, BSNನ ನಿವೃತ್ತ ಉದ್ಯೋಗಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಕೋಶಾಧಿಕಾರಿಯಾಗಿದ್ದಾರೆ ನಾರಾಯಣ ಬಿ.ಡಿ. ಅಂತ. 55 ವರ್ಷಗಳಿಂದ ತುಳು ಅಕಾಡೆಮಿ ಒಮ್ಮೆ ಸ್ಥಾಪನೆ ಆಯಿತು, ಮತ್ತೆ ಮಧ್ಯದಲ್ಲಿ ನಿಂತು ಹೋಯಿತು. ಪುನರ್ ಸ್ಥಾಪನೆ ಮಾಡುವಲ್ಲಿ ತುಳುಕೂಟ ಬಹಳ ಕೆಲಸ ಮಾಡಿದೆ. ಮಂಗಳೂರಿನಲ್ಲಿ ಆಗಲಿ ಅಥವಾ ಬೆಂಗಳೂರಿನಲ್ಲೇ ಆಗಲಿ ತುಳುವಿನ ಬಗ್ಗೆ ಕೆಲಸ ಮಾಡುವಲ್ಲಿ ಮೊದಲ ಹೆಜ್ಜೆ ಇಟ್ಟರು ತುಳುಕೂಟ ಇಟ್ಟುಕೂಟ. 1970ರಲ್ಲಿ ಪ್ರಾರಂಭ ಆಯಿತು. ಆದರೆ ಅದು ಕೊರೋನಾದೊಂದು 2 ವರ್ಷ ನಾವು ತಟಸ್ಥರಾಗಿದ್ದೆವು, ಆಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆನಂತರ ಹಾಗಾಗಿ ಹೋದ ವರ್ಷ ಮಾರ್ಚಿನಲ್ಲಿ ನಾವು ಬಂಗಾರ ಹಬ್ಬ 50ನೇ ವರ್ಷದ ಕಾರ್ಯಕ್ರಮವನ್ನು ಮಂಗಳೂರಿನ ಪುರಭವನದಲ್ಲಿ ಚೆನ್ನಾಗಿ ಮಾಡಿದ್ದೇವೆ. ನಿಮಗೆಲ್ಲರೂ ಗೊತ್ತಿದೆ, ಮತ್ತು ನೇರ ಪ್ರಸಾರದಲ್ಲಿ ಪ್ರಸಾರ ಆಗಿತ್ತು ನಮ್ಮ ಕುಟುಂಬದಲ್ಲಿ. ಅಂತಹ ಸಂಸ್ಥೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು 30 ವರ್ಷಗಳ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮರಳಿ ದಾಮೋದರ ನಿಸರ್ಗ ಬೋಳೂರು. ಇವರು ಬೋಳೂರು ಡೋಗ್ರ ಪೂಜಾರಿಯವರ ಸುಪುತ್ರರಾಗಿ ವಿಶ್ವಕುಮಾರ್, ಮಧುಕುಮಾರ್ ಇವರಿಗೆ ಒಬ್ಬ ಸಹೋದರನಾಗಿ ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡಿ ಕಲೆಯ ಬಗ್ಗೆ ಅಥವಾ ತುಳು ಭಾಷೆಯ ಬಗ್ಗೆ ವಿಶೇಷವಾಗಿ ಹೋರಾಟವನ್ನು ಮಾಡಿದರು. ಅವರ 30 ವರ್ಷಗಳ ಅವಧಿಯಲ್ಲಿ ಅನೇಕ ತುಳುವಿನ ಪುಸ್ತಕಗಳು ಪ್ರಕಟ ಆಗಿದೆ. ತುಳುಗುಲಿಪು ಅಂತ ಒಂದು ಪುಸ್ತಕ ದೊಡ್ಡ ಪ್ರಮಾಣದ ಜಾನಕಿ ಬ್ರಹ್ಮಾರ್ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ರವೀಂದ್ರ ಅಲ್ಲಿ ಕಲಾಮಂಟಪದಲ್ಲಿ ಬಿಡುಗಡೆ ಆಗಿತ್ತು. ಮತ್ತೆ ವಿಶ್ವ ತುಳು ಅದರ ಉಪಾಧ್ಯಕ್ಷರಾಗಿ ತುಂಬ ಕೆಲಸ ಮಾಡಿದ್ದಾರೆ. ತುಳು ತಾಳಮದ್ದಲೆ ಸಪ್ತಾಹ, ತುಳು ನಾಟಕ ಸ್ಪರ್ಧೆ ಸಹ್ಯಾದ್ರಿ ಕಾಲೇಜಲ್ಲಿ, ತಾಳಮದ್ದಲೆ ಸಪ್ತಾಹ ಇಲ್ಲಿ ನಮ್ಮ ಗರುಡಿಯಲ್ಲಿ ಆದ ಉಪಾಧ್ಯಕ್ಷರಾಗಿ ವಿಶ್ವ ತುಳು ಪರ್ವದಲ್ಲಿ ಸಕ್ರಿಯವಾಗಿದ್ದರು. ಡಾಕ್ಟರ್ ಹರಿಕೃಷ್ಣಪ್ಪನವರು ಮೊನ್ನೆ ಸಂಜಯ್ ಕುಮಾರ ಕಾರ್ಯಕ್ರಮದಲ್ಲಿ ಧರ್ಮಯೋಗಿ ಅಂತ ಒಂದು ಬಿರುದನ್ನು ಕೊಟ್ಟು ಅವರನ್ನು ದೊಡ್ಡ ಪ್ರಮಾಣದ ಸನ್ಮಾನಿಸಿದೆ. ನೀವೆಲ್ಲ ಬಂದಿದ್ದೀವಿ, ಪತ್ರಿಕೆಯನ್ನು ಗೊತ್ತಿದೆ ನಿಮಗೆ. ಅವರು ನಮ್ಮ ಸರಯು ಸಂಸ್ಥೆಯ ಗೌರವಾಧ್ಯಕ್ಷರು. ಮತ್ತು ಅವರು ಯಾವ ಸಂಸ್ಥೆಯಲ್ಲಿ ಇಲ್ಲ ಅಂತ ಕೇಳಲಿಕ್ಕಿಲ್ಲ, ನಿಮಗೆ ಗೊತ್ತುಂಟು ಅವರು ಇಲ್ಲದ ಸಂಸ್ಥೆ ಅಂತ ಇಲ್ಲ ಅಂತ. ಹಾಗಾಗಿ ಹೆಚ್ಚು ಪರಿಚಯ ಮಾಡಬೇಕಾಗಿಲ್ಲ. ನಮ್ಮ ಸರಯು ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಮತ್ತು ದಾಮೋದರ ನಿಸರ್ಗ ಒಡನಾಡಿಯಾಗಿ ತುಳು ರಾಜ್ಯ ಆಗಬೇಕು ಅಂತ ಹೋರಾಟ ಮಾಡುವವರಲ್ಲಿ ಎಲ್ಲರೂ ತುಳುವನ್ನು 8ನೇ ಪರಿಚಯದಲ್ಲಿ ಸೇರಿಸಬೇಕು ಅಂತ ಮಾತ್ರ ಗುಬ್ಬೆ ಹಾಕ್ತಾರೆ ಎಲ್ಲ ಹೊರತು ಹಾಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಅದು ಸೇರಿಸಬೇಕಾದ್ರೆ ಮೊದಲು ತುಳು ರಾಜ್ಯದ ಭಾಷೆ ಅಂತ ಘೋಷಣೆ ಆಗಬೇಕು, ಆನಂತರ ಮಾತ್ರ 8ನೇ ಪರಿಚಯದಲ್ಲಿ ಸೇರಿಸಲಿಕ್ಕೆ ಆಗ್ತದೆ. ಸುಮಾರು ಕಾನೂನು ತೊಡಕು ಉಂಟದು. ಆದರೆ ಅವರು ಅದನ್ನೆಲ್ಲ ಹೇಳಿದ್ರು, ಅವರು ತುಳು ರಾಜ್ಯ ಆಗಬೇಕು ಅಂತ ಪ್ರಯತ್ನ ಮಾಡಿ, ತುಳು ರಾಜ್ಯ ಆಯಿತು ಅಂತಾದರೆ ತುಳು ಅಧಿಕೃತ ಭಾಷೆ ಆಗ್ತದೆ, ಆಮೇಲೆ ಅದನ್ನು ನಾವು 8ನೇ ಪರಿಚಯದಲ್ಲಿ ಸೇರಿಸಿ ಅಂತ ಮತ್ತೆ ಹೋರಾಟವನ್ನು ಮಾಡಬಹುದಾಗ್ತದೆ. ಇದೊಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ಆಗದೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಆದರೂ ಕೂಡ ಒಂದಷ್ಟು ತುಳು ರಾಜ್ಯ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ರಾಜ್ಯ ಅಂತ ಘೋಷಣೆ ಮಾಡುವ ಆ ಪ್ರಯತ್ನದಲ್ಲಿ ಬಹಳ ಹೋರಾಟ ಈಗಿನಲ್ಲಿ ಕೂಡ 80ರ ಈ ಹರ ಎಲ್ಲ ಹೇಳುವುದು ಒಂದೇ, ಅದಕ್ಕಾಗಿ ಹೋರಾಟ ಮಾಡುವ ಮೊದಲು ಅದನ್ನು ಮಾಡುವ ಅಂತ ರಾಜ್ಯ ಭಾಷೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು. ಸರ್ಕಾರ ಅನೇಕ ಸಮಿತಿಗಳು ಈಗಲೂ ರಚನೆ ಮಾಡಿದೆ. ಅವರು ಹೋಗಿ ತಮಿಳುನಾಡಿಗೆ ಹೋಗಿ ಅಧ್ಯಯನ ಮಾಡಿ ಎಲ್ಲ ಬಂದಿದೆ, ಅದು 3 ಕನ್ನಡ. ಆದರೆ ಪ್ರಧಾನವಾಗಿ ಆಗಬೇಕಾದ ತುಳು ರಾಜ್ಯ, ಆಮೇಲೆ ತುಳು ಭಾಷೆ ಕರ್ನಾಟಕದಲ್ಲಿ ಸರಿ ಅಂತ ಒಪ್ಪಿದ ನಂತರ ಮುಂದೆ ಹೋಗ್ಲಿಕ್ಕೆ.
ಹಾಗೆ ತುಳು ರಾಜ್ಯ ಆಗಬೇಕು ಅಂತ ಹೋರಾಟ ಮಾಡುವವರು ನಮ್ಮ ಸಂಸ್ಥೆಯ ಗೌರವ ಸಂಚಾಲಕರ ಜೊತೆಗೆ ತುಳುಕೂಟ ಅಂದರೆ ಸದಾ 50 ವರ್ಷಗಳಿಂದ ಒಟ್ಟಿಗೆ ಇದ್ದವು. ಎಲ್ಲ ಏನು ಹೋರಾಟ ಮಾಡಿದ್ರು, ದಿಲ್ಲಿಗೆಲ್ಲ ಹೋಗಿ ಹೋರಾಟ ಮಾಡಿ ಅಕಾಡೆಮಿಯನ್ನು ಪುನರುತ್ಥಾಪನೆ ಮಾಡುವ ಕೆಲಸ ಮಾಡುವಾಗೆಲ್ಲ ನಮ್ಮ ಜೊತೆ ಇದ್ದವು. ಮತ್ತು ದಾಮೋದರ ಸರ್ ಒಡನಾಡಿಗಳು, ಅತ್ಯಂತ ಪ್ರೀತಿ ಪಾತ್ರರು. ಏನಿದ್ರು ಕೂಡ ಹರಿಕೃಷ್ಣ ಅವರನ್ನು ಕೇಳಿದ್ರೆ ನಾವು ಮುಂದೆ ಹೋಗುದಿಲ್ಲ ಅಂತ ನಿಸರ್ಗ ಒಂದು ಮಾತು ಹೇಳ್ತಿದ್ವಿ. ಮತ್ತು ನಮ್ಮೆಲ್ಲ ತುಳುಕೂಟದ ಯಾವ ಕಾರ್ಯಕ್ರಮ ಆದರೂ ಕೂಡ ಪನೂರಿಲ್ಲದೆ ನಾವು ಮಾಡುವುದೇ ಇಲ್ಲ. ಹಾಗಾಗಿ ನಾಡ್ದು ಕೂಡ ಅವರು ನಮ್ಮ ಜೊತೆ ಇರ್ತಾರೆ. ದಾಮೋದರ ನಿಸರ್ಗರು ಅನೇಕ ನಾಟಕಗಳಿಗೆ, ಅನೇಕ ಯಕ್ಷಗಾನಗಳಿಗೆ ಮತ್ತು ಎಲ್ಲವನ್ನು ಕೂಡ ತುಳುವಿನ ಕಾರ್ಯಕ್ರಮ ಏನು ಆಗುತ್ತಿದ್ದರೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದರು. ಎಲ್ಲಿವರೆಗೆ ಅಂದರೆ ಸಾಯುವ ದಿನದವರೆಗೆ ಅವರು ಮೊದಲು ಕೂಡ ಅಧ್ಯಕ್ಷರೇ ಆಗಿದ್ದು. ಪ್ರಾಯಶಃ 30 ವರ್ಷ ಯಾರು ಆ ಥರ ಕೆಲಸ ಮಾಡಲಿಲ್ಲ. ತನ್ನೆಲ್ಲ ಸೌಖ್ಯದ ಕಾಲ ಇತ್ತು. ಅವರಂದ್ರೆ ಒಂದು ಸಾರಿ ಮರಣ ಗೆದ್ದವರು ಜಿತೇಂದ್ರಿಯ, ಹಾಗಾಗಿ ಜಿತೇಂದ್ರಿಯ. ಹಾಗಾಗಿ ಮರಣ ಗೆದ್ದ ಒಬ್ಬ ವ್ಯಕ್ತಿ ಕೊನೆಯ ಕಾಲದಲ್ಲಿ ತುಂಬ ಕಾಲ ಸೌಖ್ಯದಲ್ಲಿ ಇರಲಿಲ್ಲ. ಸಾಯುವ ಕಾಲಕ್ಕೆ ಒಂದು 2-3 ದಿನ ಮಾತ್ರ ಆಸ್ಪತ್ರೆಯಲ್ಲಿ ಇತ್ತು. ಆಗ ಕೂಡ ಅದೇ ಮಾತಾಡ್ತಿದ್ರು ನಮ್ಮ ಹತ್ರ. ಅವ್ರ ಹತ್ರ ಆಗಲಿ, ಅವ್ರ ಶ್ರೀಮಂತರಾಗಲಿ, ಅವ್ರ ಶ್ರೀಮಂತ ಅದನ್ನೇ ಹೇಳ್ತಿದ್ರು, ತುಳುಕೂಟವನ್ನು ಮುಂದುವರಿಸಿಕೊಂಡು ಹೋಗಿ, ತುಳುಕೂಟ ಗಟ್ಟಿ ಮಾಡಿ, ಅದೇ ಮಾತಾಡ್ತಾ ಇದ್ರು ಕೊನೆಯವರೆಗೆ ಸಹ. ಅಂದರೆ ಅವರು ಶನಿವಾರ ಬೆಳಿಗ್ಗೆ ಅದು ನಿಶ್ಚಯ, ಶುಕ್ರವಾರ ಸಂಜೆವರೆಗೂ ಅದೇ ವಿಷಯ ಮಾತಾಡ್ತಾ ಇದ್ರು. ನನಗೂ ಫೋನ್ ಮಾಡಿ ಅದೇ ವಿಷಯ ಹೇಳ್ತಾ ಇದ್ರು. ಹಾಗಾಗಿ ತನ್ನ ಜೀವಿತದ ಕೊನೆಯ ಉಸಿರಿನ ತನಕವೂ ಕೂಡ ತುಳುವಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯ ಜೀವಿತಾಂತಿಯಾಗಿ 1 ವರ್ಷ ಕಳೆಯಿತು. ಮೊನ್ನೆ ಆಗಸ್ಟ್ 31ಕ್ಕೆ. ಆ ದಿವಸ ಕೂಡ ನಾವು ಕಾರ್ಯಕ್ರಮ ಅವರ ತೋರ್ಸ್ಕೊಂಡಿಲ್ಲ, ಅವರ ಮನೆಯವರು ಮಾಡಿದ್ದಾರೆ. ಈಗ ಆಮೇಲೆ ಅದರ ಬಗ್ಗೆ ಇವರು ತುಳು ಹರಿಕಥಾ ಪರಿಷತ್ನವರು ಕೂಡ ತುಳುವಿನಲ್ಲಿ 1 ವಾರ ಗರಡಿಯಲ್ಲೇ ಕಾರ್ಯಕ್ರಮ ಮಾಡಿದ್ರು. ಈಗಲೂ ನಾವು ಕೂಡ ತುಳು ಕೂಟ ಮತ್ತು ಸರೈ ಬಾಲಯಕ್ಷವೃಂದ ಸೇರಿಕೊಂಡು ಜಂಟಿಯಾಗಿ ತುಳು ತಾಣ ಮತ್ತು ಸಪ್ತಾಹ ಮಾಡ್ತಾ ಇದ್ದೇವೆ. 7ನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ. ಚಿತ್ತರಂಜನ್ ಅವರು ಮತ್ತು ನಮ್ಮ ನಾರಾಯಣ ಬೇಡಿಯವರು 14 ಕೋಟಿಯಲ್ಲ ಎಲ್ಲ ಇರ್ತಾರೆ ಅಂತ ಗಣ್ಯರ ಸಮ್ಮುಖದಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತದೆ. ದಿನವೂ ಸಂಜೆ 5 ಗಂಟೆಗೆ ದೀಪ ಪ್ರಜ್ವಲನ ಮಾಡಿ ನಿಸರ್ಗದ ಸಂಸ್ಮರಣೆಯನ್ನು ಮಾಡಿ ನಂತರ ತಾಳಮದ್ದಲೆ ತಂಡಕ್ಕೆ ಬಿಟ್ಟುಕೊಟ್ಟು ತುಂಬ ದೂರದಿಂದ ಟೀಮ್ಗಳೆಲ್ಲ ಬಂದಿವೆ. ನಾವು ಆಹ್ವಾನಿತ ತಂಡಗಳನ್ನು ಯಾರನ್ನೆಲ್ಲ ಕೇಳ್ಕೊಂಡಿದ್ದೇವೆ ಅವರೆಲ್ಲ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಪುತ್ತೂರಿಂದ ಆಂಜನೇಯ ಯಕ್ಷಗಾನ ಕಲಾ ಸಂಘ ಅವರು ಬರ್ತಾ ಇದ್ದಾರೆ. 2 ದಿವಸ ನಮ್ಮ ಶತಮಾನೋತ್ಸವವನ್ನು ಕಂಡಂಥ ವಾಗೀಶ್ವರಿ ಕಲಾವರ್ಧಕ ಯಕ್ಷಗಾನ ಮಂಡಳಿ, ಪಾಮಾಯರ ದೇವಸ್ಥಾನದ ತವಿ ಆ ತಂಡದವರು ಬರ್ತಾ ಇದ್ದಾರೆ. 3 ದಿವಸ ಯಕ್ಷಕಲಾ ಸುರತ್ಕಲ್ ಮಹಿಳಾ ತಂಡ, ಯಕ್ಷಮಂಜುಳಾ ಮಹಿಳಾ ತಂಡ, ಸರೈ ಯಕ್ಷವೃಂದ, ಆಮೇಲೆ ಪಾಂಡೇಶ್ವರದ ಅದು ಕೂಡ 50 ವರ್ಷವನ್ನು ದಾಟಿರುವಂಥ ಒಂದು ಯಕ್ಷಗಾನ ಸಂಸ್ಥೆ. ಯೋಗೇಶ್ ಕುಮಾರ್ ಜಯಪುರದ ಸಾರಥ್ಯ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ತಂಡದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 13ನೇ ತಾರೀಕಿಗೆ ನಾವು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಗಣ್ಯರು ಸೇರಿಕೊಂಡು ಸಮಾರೋಪ ನಡೀತದೆ. ಆಮೇಲೆ ನಮ್ಮ ದಾಮೋದರ ನಿಸರ್ಗ ಒಡನಾಡಿ ಇಲ್ಲಿ ಇದ್ದಾರೆ, ಜೆ ವಿಶ್ವನಾಥ್ ಶೆಟ್ಟರು. ಅವರಿಬ್ಬರು ಕಾಲೇಜಿ ಕಾಲದಿಂದ ಒಟ್ಟಿಗೆ ಇದ್ದವರು ಮತ್ತು ಅನೇಕ ಕಾಲ ಅವರು ಕೂಡ ಉಪಾಧ್ಯಕ್ಷರಾಗಿ ತುಳುಕೂಟದ ಸೇವೆ ಮಾಡಿದ್ದಾರೆ. ಹಾಗೆ ನಿಸರ್ಗದ ನೆನಪಿನಲ್ಲಿ ಜೆ ವಿ ಶೆಟ್ಟರನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಆ ದಿವಸ ಹರೀಶ್ ಶೆಟ್ಟಿ ಸೂಡ ಅವರು ಬರೆದ ಮಾಯಕದ ಕಿನ್ನದಿ ಅಂತ ಯಕ್ಷಗಾನದ ಬಯಲಾಟ 6 ದಿನ ತಾಣಮದ್ದಲೆ ಇರ್ತದೆ. ಕೊನೆ ದಿವಸ ಯಕ್ಷಗಾನ ಬಯಲಾಟ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಗರಡಿಯ ಸಹಾಯದಿಂದ ನಡೀತದೆ. ಸ್ವಲ್ಪ ದೂರ ಸಿಟಿಯಿಂದ ಹೋಗುವಾಗ ಬರುವಾಗ ಟ್ರಾಫಿಕ್ನಲ್ಲೆಲ್ಲ ಬ್ಲಾಕ್ ಆಗ್ತದೆ. ಸ್ವಲ್ಪ ನೀವು ಎಚ್ಚರ ವಹಿಸಿಕೊಂಡು ಸಮಯಕ್ಕೆ ಸರಿ ಬಂದು ನಮ್ಮ ಬಗ್ಗಾಗಿ ಒಂದಷ್ಟು ಪ್ರಚಾರವನ್ನು ಕೊಟ್ಟರೆ 55 ವರ್ಷಗಳ ನಮ್ಮ ತುಳುವಿನ ಸೇವೆ ಸಾರ್ಥಕ್ಯ ಕಾಣ್ತದೆ ಅಂತನ್ನುವ ಒಂದು ವಿಷಯವನ್ನು, ಒಂದು ಸಂದೇಶವನ್ನು ತಿಳಿಸಲಿಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಅಧ್ಯಕ್ಷರು ನಿಮಗೆ ಇದರ ಬಗ್ಗೆ ಮುಂದೆ ವಿವರವನ್ನು ಕೊಡ್ತಾರೆ. ತುಳುಕೂಟ ಕುಡ್ಲ ಅಧ್ಯಕ್ಷರು ಹೇಮಾ ದಾಮೋದರ ನಿಸರ್ಗ. ನಾನು ಕಳೆದ 30 ವರ್ಷದ ಮುಂಚೆ ತುಳುಕೂಟಡು ಭಾಗವಹಿಸೋದ್ರಲ್ಲಿ ಎನ್ನ ಕಂಡನಿ ಶ್ರೀ ಬಿ ದಾಮೋದರ ನಿಸರ್ಗರು 30 ವರ್ಷದ ಮುಂಚೆ ತುಳುಕೂಟದ ಅನೇಕ ಕಾರ್ಯಕ್ರಮನ ಪಾಡೋದು, ಪ್ರತಿಭಾ ಪುರಸ್ಕಾರ ಅವಡು, ಬಿಸು ಬರ್ಬ ಅವಡು ಅನೇಕ ಕಾರ್ಯಕ್ರಮನ ಮಂತೊಂದು ಬರ್ತೇವೆ. ಈ ತುಳುಕೂಟ ಇನಿ ಕೋಡದತ್ತು 1907 ಸ್ಟಾರ್ಟ್ ಆತಿನ SR ಹೆಡ್ ಅವನು ಉದ್ದೀಪನ ಮಂತೇವೆ. ಅವನ ಮುಜಲನ್ನು ಗಟ್ಟಿ ಮಾಡ್ಕೊಂಡು ಬರ್ತಿನಾಗ 10 ವರ್ಷದ ಮುಂಚೆ ಅವನ ಸೇವೆ ಮಾಡ್ಕೊಂಡು ಬರ್ತೇವೆ. ಆಯ್ಬುಕ್ಕ ಬರ್ತೀರ ಆಗ್ಲು ಅಡ್ಯಾಗ ಮಾಬಲ್ ಶೆಟ್ರು, SK ಅಮ್ಮನೆಗೆ, ದಾಮೋದರ ಸರ್ಗಳು ಉಂಟಾದ ಆಯ್ಬುಕ್ಕ 1994 ದಾಮೋದರ ನಿಸರ್ಗರು ಈ ತುಳುಕೂಟನ ಮಸ್ತ್ ಪುಣೆದು ಅವನ್ನ ಗಟ್ಟಿ ಮಾಡ್ಕೊಂಡು ಬರ್ತೇವೆ. ಆಗ 1994 ಬತ್ತಿನಾಗ 2024 ಮುಟ್ಟ
30 ವರ್ಷ ಮುಟ್ಟ ಅನೇಕ ಕಾರ್ಯಕ್ರಮ ಅತ್ತದೆ ಮಸ್ತ್ ಬೇರೆ ಮಾಡ್ಕೊಂಡು ಬರ್ತಿನಾರು ಜೋಗ್ಲಿಗೆ ಬೋಡಾದು SLC ಬುಕ್ಕ PUC ಮಸ್ತ್ ಅಂಕ ದೆತ್ತಿನಕ್ಲೆಗ್ ತುಳು ಭಾಷೆ ಆಗಿ ಕೊಡಕ್ಲೆನ ಅಕ್ಲೆಗ್ ಜಾಸ್ತಿ ಗರಿಷ್ಠ ಅಂಕ ದೆತ್ತಿನಕ್ಲೆಗ್ ಅಕ್ಲೆಗಲ ಪ್ರತಿಭಾ ಪುರಸ್ಕಾರ ಮಾಡ್ತೇವೆ ಅವತ್ತದು ಬಿಸು ಬರ್ಬವನ್ನ ತುಳು ನಾಟಕ ಕತೆ ಬರೆದಿನಕ್ಲ ಅಕ್ಲೆಗ್ಲ ಒಂಜಿ ಇದು ಮಾಡ್ತದೆ ಅಕ್ಲೆಗ್ಲ ಒಂಜಿ ಪುರಸ್ಕಾರ ಮಾಡ್ತೇವೆ ರಕ್ತವರ್ಮ ಹೆಗ್ಡೆಯವ್ರನ್ನ ನಮಗೆ ವಿವೇಕ ಹೆಗ್ಡೆಯವ್ರನ್ನ ಮೂಲಕ 6 ಎಂಟೆದು ಇನಾಮ ಬಹುಮಾನದ ಇನಾಮ ಕೊಟ್ಟು ಅವೆಲ್ಲ ನಿಂತದಂತ ನಮ್ಮ ಮಸ್ತ್ ಕಾರ್ಯಕ್ರಮ ಅಂತ ಅವತ್ತದೇ ಅವೆಗೆ ಒಂಜಿ 5 ವರ್ಷ ಜಿಂಜಿನಾಗ ತುಳುಕೂಟದ 5 ವರ್ಷ ಜಿಂಜಿನಾಗ ಬಿಸು ಪರ್ವ ಬಟ್ ಸ್ವರ್ಣ ಮಹೋತ್ಸವ ಮಲ್ಪಡೋದು ಬಾರಿ ಮಲ್ಲ ಆಸೆ ಇರ್ತದೆ ಬಂಗಾರ ಪರ್ವ ಮಲ್ಪಗ ಪನಂದೇ ಇರ್ತದೆ ಆದ್ರೆ 5 ವರ್ಷ ಜಿಂಜಿನಾಗ ಓದಿಪ್ಪನ ಸೀಕ ಕೊರೋನಾ ಬರ್ತದೆ ಅವು ಮಲ್ಪರ ಆವಂದೆ ಅಡಿಗೆ ಉಂಟುಬಹುದು ಬಟ್ 54ನೇ ವರ್ಷ ಮಲ್ಪುಗ ಪಂಡದು ಬಿಟ್ಟು ಬಂದ ಮಲ್ಪುಗ ಬಂಗಾರ ಪರ್ವ ಮಲ್ಪುಗ ಪಂಡದು ಐಕ್ ಬೋಡಾಯನ ಒಂಜಿ ಪದವಾಡ ಕಾರ್ಯಕ್ರಮ ಒಂದೊಂದು ತಿಂಗಳ ಒಂದೊಂದು ಕಾರ್ಯಕ್ರಮ ತಾಳಮದ್ದಳೆ ಅವಳು ಭಜನೆ ಅವಳು ಕುಣಿತ ಭಜನೆ ಅವಳು ಯಕ್ಷಗಾನ ಅವಳು ಮಸ್ತ್ ಪಾಡೋದು ಬರ್ತದೆ ಕಾರ್ಯಕ್ರಮ ಓಡೋದು ಶಾಲೆಗೆ ಮಲ್ತೋದು ಬರ್ತ ನಮ್ಮ ಅವು ಅದು ಮಾತ ಮುಗಿತದೆ ನಮ್ಮ ಬಂಗಾರ ಪರ್ವದ ದಿನದಿನೇಗಾನದ ಅವರಿಗೆ ಅಸೌಖ್ಯ ಆದ ತೀರ್ಪು ನನ್ನ ದಾದ ಮಲ್ಪದು ಪಂಡದು ನಮ್ಮ ಕಮಿಟಿದಲ್ಲಿ ಮಾತ ಕೊಡ್ದು ನಮ್ಮನ್ನ ಏನಾನ ಒಂಜಿ ಅಧ್ಯಕ್ಷರು ಮಾಡ್ತದೆ ಅರೆನ ಅಕ್ಲಿನ ಮುತ್ತಾಲಿಗೆ ಯಾರು ತುಂಬಬಹುದು ಆ ಬಂಗಾರ ಪರ್ವನ ಮಿತ್ತ ಮಾಡ್ತದೆ ಒಂದು ದಿನ ಕಾರ್ಯಕ್ರಮ ಮಲ್ತೋದು ಬರ್ತೇನೆ ಒಂದು ದಿನ ಕಾಡೆ ಬತ್ತಿನ ರಾತ್ರಿ ಬಿಟ್ಟಲ್ಲ ಮಂತೋದು ಬರ್ತ ಅವತ್ತಲ್ಲಿ ಬಿಟ್ಟು ಕಾರ್ಯಕ್ರಮ ಮಂತೋದು ಬರ್ತ ಇಂತ ಎಲ್ಲಂಚಿ ನಮ್ಮ ತಾಳಮದ್ದಳೆ ಸಪ್ತಾಹ ಮನ್ಪುಗಪ್ಪ ಅನ್ನೋದು ಯೋಚನೆ ಮಂತ ದಾಮೋದರ ನಿಸರ್ಗ ಹಾಗೆ ಸಪ್ತಾಹ ಮಂತ್ರ ತುಂಬುರ ಅನುಭವ ಉಂಟು ಅಂಚನೆ ಅವಳ ಎಂತ ಮಂತೋದು ಬರ್ತ ಬಂದದ್ದು ಗರಡಿನ ಆಯ್ಕೆ ಮಂತ ದಯಪಂಡ ದಾಮೋದರ ನಿಸರ್ಗ ಗರಡಿದ ಮುಕ್ತೇಶ್ವರಾಜ್ ಸುಮಾರು ವರ್ಷ ಮುಂಚಿ ಬೇರೆ ಮಂತಿನಾರು ಅಂಚಾದ ಸಪ್ತಾಹ ಒಂಜಿ ಅವಳು ಮನ್ಪುಗ ದಯಪಂಡ ಒಂಜಿ ಕುಡ್ಲದ ಮಲ್ಲ ಸಿಟಿ ಆದ ರೂಪುನ ಐದು ಗಗರು ಒಂಜಿ ಕಾರ್ಮಿಕದ ದೇವಸ್ಥಾನ ಅಂಚಾದ ಅವಳು ಮನ್ಪುಗ ಪಂಡದು ಪೂರಕ್ಲ ಎಡ್ಡಾಪುಣ ಪಂಡದು ಅವಳು ನಮ್ಮ ಆಯ್ಕೆ ಮಂತ ಚಿತ್ತರಂಜನ ಗವಡಿ ಅಧ್ಯಕ್ಷರು ದೀಪ ಉಡುಪನ ಮಂತೇವೆ ಸುರುಟ ದಿನ ಒಕ್ಕ ತಾಳಬದ್ದಳ ದಿನಕ್ಕೆ ಬೇತೆ ಬೇತೆ ಪಾಡನ್ನು ಬೈದ ಅವನ ನಮ್ಮ ಕಾರ್ಯದರ್ಶಿ ಆಯ್ನ ಅಲಿವಗಾಯ ಪಂಡಿತೆ ನಮ್ಮ ಮಾತದ ದಿಕ್ಕು ಬದ್ರು ಕೊಂಚ ಪ್ರೋತ್ಸಾಹ ಕೊಡು ನಮ್ಮ ತಾಳಮದ್ದಳೆ ಸಪ್ತ ಒಂಜಿ ಪೊಂಗಡು ಆವಡು ಪಂಡದು ಯಾರು ನಿಖರ ಈತೇ ಏನು ಅಯ್ಯೋ ದಾಮೋದರ ನಿಸರ್ಗರು ತುಳು ಭಾಷೆಯನ್ನು ಉಳಿಸುವಲ್ಲಿ ಬಹಳಷ್ಟು ಕಷ್ಟಪಟ್ಟರು. ಯಾಕಂದ್ರೆ ತುಳು ನಾವು ಶಾಲೆಯಲ್ಲಿ ಕಲಿತಿರುವಾಗ ತುಳು ಮಾತಾಡಿದ್ರೆ ನಾವು ಹೊಡಿತಿದ್ರು. ಆದ್ರೆ ನಮ್ಮ ತುಳು ಭಾಷೆ ಪಂಚದ್ರಾವಿಡ ಭಾಷೆಯಲ್ಲಿ ತುಳು ಭಾಷೆ ಅದಕ್ಕೊಂದು ರಾಜ್ಯ ಆಗಬೇಕು, ತುಳು ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ. 8ನೇ ವರ್ಷದಲ್ಲಿ ದೇವರು ಮಾತ್ರ ಅಲ್ಲ, ತುಳುವಿನಲ್ಲಿ ಸುಮಾರು 2-3 ಕೋಟಿ ಜನ ಮಾತಾಡುತ್ತಿದ್ದಾರೆ. ನಮಗೆ ರಾಜ್ಯವೇ ಆಗಬೇಕು ಹೋರಾಟ ಮಾಡ್ತಾ ಇದ್ದೇವೆ. ನಾನು ನಮ್ಮ ಮಾಡಿದ ಕೆಲಸವನ್ನು ನಾವು ಅಡಿಗರಿಗೆ ನಡೆಸಿಕೊಡ್ಬೇಕು, ಅವರ ಸ್ಮರಣೆ ಮಾಡಬೇಕು. ಯಾಕಂದರೆ ಮುಂದೆ ಮಕ್ಕಳಿಗೆ ತುಳುವಿಗಿಂತ ಹೋರಾಟ ಮಾಡಿದರೆ ಎಂಬ ಆ ಒಂದು ಭಾವನೆ ಹೊರಗೆ ಮಾಡಬೇಕು. ಆ ರೀತಿಯಿಂದ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಅವರ ಸ್ಮರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರೋತ್ಸಾಹ ಬಿಟ್ಟು ಇವರ ತುಳುವರು ಅದನ್ನು ನಮ್ಮ ತುಳುವ ತಾಯಿ ಭಾಷೆ ಅದನ್ನು ಉಳಿಸುವಂಥ ಪ್ರಶ್ನೆಗೆ ಸಹಕಾರ ನೀಡಬೇಕು ಅಂತ ನೆನೆಸ್ಕೊಂಡು ಏನಾದ್ರು ಸಂಶಯ ಇದ್ರೆ ಕೇಳಿ, ಇಲ್ಲದ್ರೆ ಮುಕ್ತಾಯ ಅಂತ ಹೇಳಿದ್ದೇವೆ. 7 ದಿವಸ ನಮಗೆ ಬರ್ಲಿಕ್ಕೆ ಆಗಲಿಕ್ಕಿಲ್ಲ, ಆದ್ರೆ ಒಂದೊಂದು ದಿವಸ ಹೋಗುವ ಒಂದು ವರದಿ ಮಾಡಿದ್ರೆ ನಮ್ಮ 7 ದಿವಸ ಒಳ್ಳೆ ಪತ್ರಿಕಾ ವರದಿ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತುಳುಕೂಟ ಮತ್ತು ಸರಿಯೂ ಕೂಡ ಹಾಗೆ 25 ವರ್ಷವನ್ನು ಪೂರೈಸುವಂತ 50 ಆಯ್ತು, ನಮ್ಗೆ 25 ಆಯ್ತು. ನಾವು ಕೂಡ 25 ವರ್ಷದ ಕಾರ್ಯಕ್ರಮ